ಕನ್ನಡದ ಪ್ರಸಿದ್ಧ ನಟಿ ಹಾಗೂ ಹಿರಿಯ ರಂಗಭೂಮಿ ಕಲಾವಿದೆ ಸುಧಾ ಬೆಳವಾಡಿ ತಾಯಿ ಭಾರ್ಗವಿ ನಾರಾಯಣ್ ಅವರು ನಿನ್ನೆ ಸಂಜೆ 7:30ಕ್ಕೆ ಇಹಲೋಕವನ್ನ ತ್ಯಜಿಸಿದ್ದಾರೆ. ಭಾರ್ಗವಿ ನಾರಾಯಣ್ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅಗಲಿದ ಮಹಾ ಕಲಾವಿದೆ ಹಲವಾರು ಪ್ರಸಿದ್ಧ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2 ಕನಸು, ಪಲ್ಲವಿ ಅನುಪಲ್ಲವಿ, ಬಾನಲ್ಲೆ ಮಧುಚಂದ್ರಕೆ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಅಷ್ಟೇ ಅಲ್ಲದೆ ಇವರು ಅಕ್ಷಯ್ ಕುಮಾರ್ ನಟನೆಯ ಏರ್ ಲಿಫ್ಟ್ ಸೇರಿ ಹಲವು ಪರಭಾಷೆ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಇವರದ್ದು ಕಲಾ ಕುಟುಂಬ ಆಗಿದ್ರಿಂದ ಮಗಳು, ಅಳಿಯ ಸೇರಿದಂತೆ ಎಲ್ಲರೂ ಕೂಡ ಕಲಾವಿದರಾಗಿದ್ದರು. ಜೊತೆಗೆ ಇವರು ಅನೇಕ ಧಾರಾವಾಹಿಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಇವರ ಪತಿ ಕೂಡ ಮೇಕಪ್ ಆರ್ಟಿಸ್ಟ್. ಕೆಲವೇ ವಾರಗಳ ಹಿಂದೆ ಇವರು ನಟಿಸಿದ 1 ಕಟ್ 2 ಕಟ್ ಚಿತ್ರ ತೆರೆಗೆ ಬಂದಿದ್ದು ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಇವರ ನಿಧನದ ಬಗ್ಗೆ ಅವರ ಮೊಮ್ಮಗಳು ಸಂಯುಕ್ತ ಹೊರನಾಡು, ನನ್ನ ಪ್ರೀತಿಯ ಅಜ್ಜಿ ಇನ್ನಿಲ್ಲ ಅಂತ ಭಾವುಕವಾಗಿ ಟ್ವೀಟ್ ಮಾಡಿದ್ದು ಕುಟುಂಬಸ್ಥರು ಸೇರಿದಂತೆ ಇಡೀ ಚಿತ್ರರಂಗ ಸಂತಾಪವನ್ನು ಸೂಚಿಸಿದೆ.